ದಿನಗಳ ಹಿಂದೆ ಚಂಡಮಾರುತಕ್ಕೆ ಸಿಲುಕಿ ಅಪಘಾತಕ್ಕೀಡಾದ ಮಂಗಳೂರು ಮೂಲದ ಟಗ್ ಪಡುಬಿದ್ರಿ ಕಡಲ ತೀರದಲ್ಲಿ ಪತ್ತೆಯಾಗಿದ್ರೂ ಅದನ್ನು ಸುಸ್ಥಿತಿಗೆ ತರುವ ಕಾರ್ಯಾಚರಣೆ ಇಂದು ಕೂಡ ವಿಫಲವಾಗಿದೆ. ಈ ದಿನ ವಿಳಂಬವಾಗಿ ಕಾರ್ಯಾಚರಣೆ ಆರಂಭಗೊಂಡಿದ್ದು, ಅಷ್ಟರಲ್ಲಿ ಮತ್ತೆ ಮಳೆ ಆರಂಭಗೊಂಡಿದ್ದರಿಂದ ಕಾರ್ಯಾಚರಣೆಗೆ ಹಿನ್ನಡೆಯಾಗಿದ್ದು ಒಂದು ಕಡೆಯಾದರೆ, ಬಂಡೆಕಲ್ಲುಗಳಿರುವ ಪ್ರದೇಶದಲ್ಲಿ ಈ ಟಗ್ ಪಲ್ಟಿಯಾಗಿ ಬಿದ್ದಿರುವುದರಿಂದ ಕಾರ್ಯಾಚರಣೆ ಮತ್ತಷ್ಟು ಕಠಿಣವಾಗುತ್ತಿದೆ. ಟಗ್ನಲ್ಲಿದ್ದ ಮೂವರು ಏನಾಗಿದ್ದಾರೆ ಎಂಬ ಸ್ಪಷ್ಟ ಮಾಹಿತಿ ಇಲ್ಲದಿರುವುದರಿಂದ ಆ ಪಲ್ಟಿಯಾಗಿ ಬಿದ್ದ ಟಗ್ನಲ್ಲಿ ಅವರು ಸಿಲುಕಿಕೊಂಡಿರಬಹುದೆಂಬ ಸಂಶಯವಿದ್ದು, ಅದನ್ನು ನೋಡಲು ಬಹಳಷ್ಟು ಮಂದಿ ಕಡಲ ತೀರದಲ್ಲಿ ಸೇರಿದ್ದು, ಮಧ್ಯಾಹ್ನವಾಗುತ್ತಿದ್ದಂತೆ ಕಡಲ ನೀರು ಉಬ್ಬರವಾಗುತ್ತಿದ್ದುದರಿಂದ ಕಾರ್ಯಾಚರಣೆಗೆ ಅಡಚಣೆಯಾಗಿ ಸ್ಥಗಿತಗೊಳಿಸಿದ್ದರಿಂದ ಕೊರೋನಾ ಲಾಕ್ಡೌನ್ ಮಧ್ಯೆಯೂ ಸ್ಥಳಕ್ಕೆ ಬಂದ ಜನರು ನಿರಾಶೆಗೊಂಡು ಮರಳಿದ್ದಾರೆ.